ಭಾರತ ಜಾತ್ಯತೀತ ರಾಷ್ಟ್ರ, ಹಬ್ಬಗಳ ತವರೂರು. ಇಲ್ಲಿ ಪ್ರತಿ ಹಬ್ಬವನ್ನ ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಆಚರಿಸಲಾಗುತ್ತಿದೆ. ಅದರಲ್ಲೂ ಶಾಲೆಯಲ್ಲಿ ಸಂಪ್ರದಾಯ ಮತ್ತು ಆಚರಣೆಯನ್ನ ಮುಂದಿನ ಪೀಳಿಗೆಗೆ ವಿಸ್ತರಿಸಲು ಪ್ರೋತ್ಸಾಹಿಸಲಾಗಿದೆ. ಸಂಪ್ರದಾಯವನ್ನ ಪ್ರಾಥಮಿಕ ಹಂತದಲ್ಲಿ ಬೆಳೆಸುವ ಉದ್ದೇಶದಿಂದ ಶಾಲೆಯಲ್ಲಿ ಹಬ್ಬದ ಮಹತ್ವವು ಅರಿವು ಮೂಡಿಸುವ ಸಲುವಾಗಿ ಬಂಟ್ವಾಳ ತಾಲೂಕಿನ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಮಜಿ ವೀರಕಂಬ ಇಲ್ಲಿ ಮಕ್ಕಳಿಗೆ ಗೂಡುದೀಪ ಸ್ಪರ್ಧೆಯನ್ನ ಏರ್ಪಡಿಸಲಾಯಿತು. ಪೂರ್ವ ಪ್ರಾಥಮಿಕ ತರಗತಿಯಿಂದಲೇ ಸಾಂಪ್ರದಾಯಿಕ ಶೈಲಿಯ ಪರಿಸರ ಕಾಳಜಿ ಹೊಂದಿರುವ ಗೂಡುದೀಪ ರಚನೆಗೆ ಅವಕಾಶವನ್ನ ನೀಡಿ ತರಗತಿವಾರು ಬಹುಮಾನ ನೀಡಿ ಪ್ರೋತ್ಸಾಹ ನೀಡಲಾಗಿದೆ. ಗೂಡುದೀಪವನ್ನ ಕಡ್ಡಿ, ಕಾಗದ, ಬಟ್ಟೆ, ಹತ್ತಿಯ ನೂಲು ಮುಂತಾದ ಪರಿಸರ ಮಿತ್ರ ವಸ್ತುಗಳನ್ನು ಮಾತ್ರ ಉಪಯೋಗಿಸಿ ತಯಾರಿ ಮಾಡಲು ತಿಳಿಸಲಾಗಿತ್ತು. ಇದರಿಂದ ಅವರಲ್ಲಿ ಪರಿಸರ ಕಾಳಜಿಯನ್ನ ಉಂಟು ಮಾಡುವ ಜೊತೆಗೆ ನಮ್ಮ ಹಿರಿಯರು ತೋರಿಸಿದ ಸಾಂಪ್ರದಾಯಿಕ ಆಚರಣೆಯನ್ನ ಗಟ್ಟಿ ಮಾಡುವ ಉದ್ದೇಶವನ್ನ ಹೊಂದಲಾಗಿದೆ. ತಳಹದಿಯಿಂದಲೇ ಮಕ್ಕಳಲ್ಲಿ ತಮ್ಮ ದೇಶದ ಸಂಸ್ಕೃತಿಯ ಬಗ್ಗೆ ತಿಳಿಸಿದಾಗ ಅದು ಮುಂದೆ ಅವರ ಜೀವನದ ಒಂದು ಭಾಗವಾಗಿ ಬೆಳೆಯಲು ಸಹಾಯಕವಾಗುತ್ತದೆ. ನಮ್ಮ ಮಜಿ ಶಾಲೆಯಲ್ಲಿ ಪಾಠದೊಂದಿಗೆ ಪಠ್ಯೇತರ ಚಟುವಟಿಕೆಗಳಿಗೆ ಕೂಡ ನಾವು ಹೆಚ್ಚು ಮಹತ್ವವನ್ನು ಕೊಡ್ತಾ ಇದ್ದೇವೆ. ಕೃಷಿ ಚಟುವಟಿಕೆ ಆಗಿರ್ಬೋದು, ಔಷಧಿ ಸಸ್ಯಗಳನ್ನು ನೆಟ್ಟು ಪಾಲನೆ ಪೋಷಣೆ ಮಾಡುವಂಥದ್ದಾಗಿರ್ಬೋದು. ಹಾಗೆಯೇ ನಮ್ಮ ಹಬ್ಬಗಳು, ರಾಷ್ಟ್ರೀಯ ಹಬ್ಬಗಳಾಗಲಿ ಅಥವಾ ಇತರ ಹಬ್ಬಗಳ ಆಚರಣೆ, ಅದರ ಮಹತ್ವದ ಬಗ್ಗೆ ಹೆಚ್ಚು ಒತ್ತು ಕೊಡ್ತೇವೆ. ಹಾಗೆಯೇ ನಾವು ದೀಪಾವಳಿ ಹಬ್ಬಕ್ಕೆ ಮಕ್ಕಳೇ ರಚಿಸಿಕೊಂಡು ಬರುವಂಥ ಪರಿಸರಕ್ಕೆ ಉಳಿಸಿಕೊಳ್ಳುವಂಥ ಪ್ಲಾಸ್ಟಿಕ್ಕನ್ನು ಬಳಸದೆ ಗೂಡುದೀಪ ರಚಿಸುವ ಸ್ಪರ್ಧೆಯನ್ನು ಇಟ್ಟುಕೊಂಡಿದ್ದೇವೆ. ಹಾಗೆ ಇದರಿಂದ ಮಕ್ಕಳ ರಚನಾ ಕೌಶಲ್ಯ ಜಾಸ್ತಿ ಆಗ್ತದೆ. ತರಗತಿವಾರು ಇದಕ್ಕೆ ನಾವು ಬಹುಮಾನಗಳನ್ನು ಕೂಡ ಕೊಟ್ಟು ಮಕ್ಕಳು ಇದರಲ್ಲಿ ತೊಡಗಿಸಿಕೊಳ್ಳುವಂತೆ ನಾವು ಪ್ರೋತ್ಸಾಹ ಕೊಡ್ತಾ ಇದ್ದೇವೆ. ಭಾರತೀಯ ಸಂಸ್ಕೃತಿಯ ಪ್ರಕಾರ ಹಬ್ಬಗಳು ಮಾನವೀಯತೆಯ ಸಂಕೇತ ಆಗಿರ್ತದೆ. ಈ ನಿಟ್ಟಿನಲ್ಲಿ ನಾವು ನಮಗೆ ಮಕ್ಕಳಿಗೆ ಒಂದು ಸಾಂಪ್ರದಾಯಿಕ ಶೈಲಿಯಲ್ಲಿ ಗೂಡುದೀಪಗಳ ರಚನೆಯನ್ನು ಮಾಡಿದ್ದೆವು. ಹಾಗೆ ಬಳಕೆ ಮಾಡುವಾಗ ಕೇವಲ ಕಾಗದ ಮತ್ತು ಬಟ್ಟೆ, ಪರಿಸರ ಮಿತ್ರಕ್ಕೆ ಸಂಬಂಧಪಟ್ಟಂಥ ವಸ್ತುಗಳನ್ನು ಮಾತ್ರ ಬಳಸಿ ನಾವು ಮಾಡಬೇಕಂತ ಹೇಳಿದ್ದೆವು. ಹಾಗೆ ಮಕ್ಕಳು ತುಂಬ ಚೆನ್ನಾಗಿ ನಮಗೆ ಇದನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ತರಗತಿವಾರ ಬಹುಮಾನವನ್ನು ಕೂಡ ನಾವು ಈ ಸಂದರ್ಭದಲ್ಲಿ